ಹುಡುಗ ತುಂಬ ರೆಸ್ಪಾನ್ಸ್ ಇದೆ. ಮೆಜಾರಿಟಿ 26 ಪಾಸ್ ಔಟ್ ಸ್ಟೂಡೆಂಟ್ಸ್ ತುಂಬ ಜನ ಬರ್ತಿದ್ದಾರೆ. ಹೈಯೆಸ್ಟ್ SDM ಸ್ಟೂಡೆಂಟ್ಸ್ನವರೇ ಇದ್ದಾರೆ ಈಗ. ಆ್ಯಂಡ್ ನಾವೆಂತ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ನಿರೀಕ್ಷೆ ಇದೆ ಇಲ್ಲಿ. ಉದ್ಯೋಗ ಮೇಳ ತುಂಬ ಚೆನ್ನಾಗಿದೆ. ನಾವು ಇಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಜನಗಳನ್ನು ನೋಡುವಾಗ ಇಲ್ಲಿ ಸ್ವಲ್ಪ ಭಯ ಸಹ ಆಗ್ತಿದೆ. ಭಯ ಅಂದರೆ ಕಾಂಪಿಟೇಷನ್ ಅಷ್ಟು ಜಾಸ್ತಿ ಇದೆ ಅಂತ. ಉದ್ಯೋಗ ಬೇಕು ಅಥವಾ ಉದ್ಯೋಗಕ್ಕಾಗಿ ಹಪಹಪಿಸ್ತಾ ಇರುವಂಥ ಯುವಕರಿಗೆ ಬಹಿಷ್ಟಾದಂಥ ಒಂದು ಉದ್ಯೋಗ ಮೇಳ ನಡೀತಾ ಇದೆ. ಅದು ಕೂಡ ಉಜಿರೆ SDM ಕಾಲೇಜಿನಲ್ಲಿ ನಡೀತಾ ಇದೆ. ಸುಮಾರು 116ಕ್ಕೂ ಅಧಿಕ ಕಂಪನಿಗಳು ಇಲ್ಲಿ ಭಾಗಿಯಾಗಿವೆ. 3,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಇದೀಗ ನಾವು SDM ಕಾಲೇಜಿನ ಒಂದು ಉದ್ಯೋಗ ಮೇಳದ ಎಂಟ್ರೆನ್ಸ್ನಲ್ಲಿ ಇದ್ದೇವೆ. ಉದ್ಯೋಗಂ 2026 ಮೆಗಾ ಜಾಬ್ ಫೇರ್ ಅನ್ನುವಂತಹದ್ದು ಒಂದು ಇದು. ಅದರ ಜೊತೆಗೆ ಇಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಇದೆ. ನಾವು ನಿಮಗೆ ನೋಡಿ ಆರಂಭದಲ್ಲಿ ಹೆಲ್ಪ್ ಡೆಸ್ಕ್, ನಿಮಗೆ ಯಾವುದೇ ರೀತಿಯಂಥ ಹೆಲ್ಪ್ ಬೇಕಾದರೆ ಇಲ್ಲಿ ಹೆಲ್ಪ್ ಡೆಸ್ಕ್ ಇರುತ್ತೆ. ಅದರ ಜೊತೆಗೆ ಇಲ್ಲಿಂದ ನಾವು ಸಾಗಿದಾಗ ಇಲ್ಲಿ ನೋಡಿ ಹೀಗೆ ಪ್ರತಿಯೊಂದು ಪ್ಲೇಸಲ್ಲೂ ಕೂಡ ಯಾವ್ಯಾವ ಕಂಪನಿಗಳು ಯಾವ್ಯಾವ ರೂಮ್ನಲ್ಲಿದ್ದಾವೆ ಅನ್ನುವಂಥದ್ದು ನಿಮಗೆ ಒಂದು ಗೈಡನ್ನು ಮಾಡುವಂಥ ಬೋರ್ಡ್ಗಳಿದ್ದಾವೆ. ಅದರ ಜೊತೆಗೆ ಪ್ರತಿಯೊಂದು ಕ್ಲಾಸ್ ರೂಮ್ನಲ್ಲೂ ಕೂಡ ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಅವರವರ ಒಂದು ಏನೇನು ಅವ್ರದ್ದು ನೀಡಿದೆ ಆ ನೀಡಿಗೋಸ್ಕರ ಎಲ್ಲರನ್ನು ಕೂಡ ಸಂದರ್ಶನ ಮಾಡುವಂಥದ್ದನ್ನು ಮಾಡ್ತಿದ್ರಿ. ಆ ಸಂದರ್ಶನ ಮಾಡುವಂಥದ್ದನ್ನು ಕೂಡ ಮಾಡ್ತಿದ್ವಿ. ಈಗ ಶ್ರೀ ಸಾಯಿ ಮ್ಯಾನ್ ಪವರ್ ಸಪೋರ್ಟ್ ಸರ್ವಿಸ್ ಅನ್ನುವಂತಹ ಸಂಸ್ಥೆ ಇದೀಗ ಇಲ್ಲಿ ಒಂದು ಸಂದರ್ಶನವನ್ನು ಮಾಡ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಎಲ್ಲ ಸಂದರ್ಶನ ಮಾಡ್ತಾ ಇರುವಂಥದ್ದು ಮತ್ತು ಸಂದರ್ಶನದಲ್ಲಿ ಭಾಗಿಯಾಗ್ತಾ ಇರುವಂಥವರನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರತಿ ಕ್ಷಣವೂ ಕೂಡ ಇಲ್ಲಿ ಯಾವ ಯಾವ ಕಂಪನಿಗಳಿದ್ದಾವೆ ಅನ್ನುವಂತಹ ಮಾಹಿತಿಗಳನ್ನು ಒದಗಿಸ್ತಾ ಹೋಗ್ತಾರೆ. ಅದರ ಜೊತೆಗೆ ನಾವೀಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ಇದು ನೋಡಿ. ಇಲ್ಲೆಲ್ಲ ಒಂದು ಆರಂಭದಲ್ಲಿ ಅಂದರೆ ಇಲ್ಲಿ ಯಾರು ಬರ್ತಾರೋ ಅವರಿಗೆ ರೆಸ್ಟ್ ಮಾಡೋದಕ್ಕೆ. ಅದರ ಜೊತೆಗೆ ನೋಡಿ ಇದು ರಿಜಿಸ್ಟ್ರೇಷನ್ ಕೌಂಟರ್. ಇಲ್ಲಿ ಬಂದು ರಿಜಿಸ್ಟ್ರೇಷನನ್ನು ಮಾಡುವಂಥದ್ದು. ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅವರಿಗೊಂದು QR ಕೋಡ್ ಕೊಡಲಾಗುತ್ತೆ. ಆ QR ಕೋಡ್ನ ಆಧಾರದಲ್ಲಿ ಕಂಪನಿ ರೂಮ್ ಅಲಾಟ್ಮೆಂಟ್ ಎಲ್ಲಾಗಿದೆ ಮತ್ತು ಎಲ್ಲೆಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ಕೂಡ ಅವರು ಉದ್ಯೋಗ ಇಂಟರ್ವ್ಯೂ ಅಪ್ಡೇಟ್ಸ್ಗಳು ಇಲ್ಲೇ ಬರುತ್ತೆ. ಇವೆಲ್ಲವೂ ಇದು ಅಪ್ಡೇಟ್ಗಳು. ಇದು ಕಂಪನಿ ರೂಮ್ ಅಲಾಟ್ಮೆಂಟಿನ ಬಗ್ಗೆ ಮತ್ತು ಇಲ್ಲಿ ರಿಜಿಸ್ಟ್ರೇಷನ್ ಅವರ ಹೆಸರು ಎಲ್ಲವನ್ನು ಕೂಡ ಮಾಡಿಸ್ತಾರೆ. ಸರ್ ನಮಸ್ತೆ. ಎಲ್ಲಿ ಅವರು? ಕಾಶಿಬೇಟು, ಉಜಿರೆ. ಈ ಉದ್ಯೋಗ ಮೇಳದ ಬಗ್ಗೆ ಏನು ಹೇಳ್ತೀರಿ? ಚೆನ್ನಾಗಿ ಉಂಟು. ನಮ್ಮ ಕಾಲೇಜಲ್ಲಿ ಮಾಡಿರುವಂಥದ್ದು ಎಲ್ಲರಿಗೆ ಹೆಲ್ಪ್ ಆಗುವಂಥದ್ದು. ನೋಡಿ ಇದೀಗ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ, ಎನ್ರೋಲ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೂ ತುಂಬ ಕಂಪನಿಗಳಿದ್ದಾವೆ, ಅಲ್ಲಿಗೆ ಹೋಗೋಣ. ಇದೀಗ ಬಾಷ್ ಕಂಪನಿಯ ಒಂದು ರೂಮ್ ನಂಬರ್ 03 ಇಲ್ಲಿ ನೋಡಿ ಇಲ್ಲೆಲ್ಲ ಬಹಳಷ್ಟು ಜನ ಈ ಕಂಪನಿಗಳ ಸಂದರ್ಶನಕ್ಕಾಗಿ ಬಂದು ನಿಂತಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸಂದರ್ಶನ ನಡೀತಾ ಇರುವಂಥದ್ದು ನೋಡಿ. ಎಲ್ಲರೂ ಕೂಡ ಇಲ್ಲಿ ಬಂದು ಈ ಸಂದರ್ಶನದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವವರು. ಅದ್ರ ಜೊತೆಗೆ ಇಲ್ಲಿ ಸಂದರ್ಶನ ನಡೀತಾ ಇದೆ. ಇದೀಗ ಯಾವ ರೀತಿಯಲ್ಲಿ ಜನ ಅಂದರೆ ವಿದ್ಯಾರ್ಥಿಗಳು ಬಂದು ಇಲ್ಲಿ ಸೇರಿದ್ದಾರೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತೀವಿ. ಅದರ ಜೊತೆಗೆ ಇಲ್ಲಿ ಪ್ರೆಸೆಂಟೇಷನ್ ಕೂಡ ನಡೀತಾ ಇದೆ. ಒಂದು ಕಡೆ ಬಾಷ್ ಕಂಪನಿ, ಮತ್ತೊಂದು ಕಡೆ ಇನ್ನೊಂದು ಕಂಪನಿಯ ಇಂಟರ್ವ್ಯೂ ಕೂಡ ಆಗ್ತಾ ಇದೆ ನೋಡಿ. ಎಲ್ಲಿಯೂ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಉದ್ಯೋಗ ಮೇಳದಲ್ಲಿ ಭಾಗಿಯಾಗೋದಕ್ಕೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಜೊತೆಗೆ ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ದಾರೆ. ಸುಮಾರು 3,000ದಷ್ಟು ಜನರು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು 2 ದಿನಗಳ ಕಾಲ ನಡೆಯುವಂತಹ ಉದ್ಯೋಗ ಮೇಳದಲ್ಲಿ ಭಾಗಿಯಾಗ್ತಾ ಇರುವಂತಹದ್ದು. ಅದರ ಜೊತೆಗೆ ಇದೀಗ ತಾವು ನೋಡ್ತಾ ಇದ್ದೀರಿ ಎಲ್ಲ ಒಂದು ಸ್ಥಳದಲ್ಲೂ ಕೂಡ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥದ್ದು. ಎಲ್ಲರೂ ಕೂಡ ಉದ್ಯೋಗದ ನಿರೀಕ್ಷೆಯಲ್ಲಿ ಇರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ತಾವೀಗ ನೋಡ್ತಾ ಇದ್ದೀರಿ ನೋಡಿ. ಇದೀಗ ಇಲ್ಲಿ ಲೈಬ್ರರಿ, ಇಲ್ಲಿಯೂ ಕೂಡ ಉದ್ಯೋಗವನ್ನು ಅರಸಿ ಬಂದಿರತಕ್ಕಂತಹ ವಿದ್ಯಾರ್ಥಿನಿಯರಿದ್ದಾರೆ. ಅವರನ್ನು ಕೂಡ ನಾವು ನಿಮಗೆ ತೋರಿಸ್ಬೇಕು ನೋಡಿ. ಎಲ್ಲಿಯೂ ಕೂಡ ಈ ಲೈಬ್ರರಿ ಸೆಕ್ಷನ್ನಲ್ಲಿಯೂ ಕೂಡ ಉದ್ಯೋಗ ಮೇಳದಲ್ಲಿ ಭಾಗಿಯಾಗೋದಕ್ಕೆ ಬಂದಿರತಕ್ಕಂಥವರು. ಇಲ್ಲಿ 2-3 ಕಂಪನಿಗಳು ಕಾರ್ಯಾಚರಿಸ್ತಾ ಇದೆ. ಉದ್ಯೋಗಂ 2026 ಅಭೂತಪೂರ್ವದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ SDM ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ವಿಶ್ವನಾಥ್ ಇದ್ದಾರೆ. ಸರ್, ಹೇಗಿದೆ ರೆಸ್ಪಾನ್ಸ್? ಅಮೋಘವಾದ ರೆಸ್ಪಾನ್ಸು. ಎಲ್ಲೇ ಕಾಲೇಜಿನ ಯಾವ ಫ್ಲೋರಲ್ಲಿ ನೋಡಿದರೂ, ಯಾವ ರೂಮಲ್ಲಿ ನೋಡಿದರೂ ಕೂಡ ಫುಲ್ಲಾಗಿ ವಿದ್ಯಾರ್ಥಿಗಳು ಕಾಣಿಸ್ತಾ ಇದ್ದಾರೆ.
ಸುಮಾರು 3,000 ಜನ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿದರೂ ಕೂಡ ಇಲ್ಲಿ ನೋಡುವಾಗ ಪರಿಸರ ನೋಡುವಾಗ ಅದಕ್ಕಿಂತಲೂ ಹೆಚ್ಚು ಜನರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿನಿಯರು ಆಸಕ್ತಿಯಿಂದ ಇದ್ದಾರೆ. ಈ ಒಂದು ವ್ಯವಸ್ಥೆಯನ್ನು ನಮ್ಮ ಕಾಲೇಜಿನಲ್ಲಿ ಮಾಡಲಿಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಪ್ರೋತ್ಸಾಹ ನೀಡಿದ್ದಾರೆ. ಇದರಿಂದ ಗ್ರಾಮೀಣ ಪ್ರದೇಶದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗಲಿ ಅಂತೇಳಿ ಆಶಿಸ್ತಾ ಇದ್ದೇವೆ. ಸರ್, ತಾಲೂಕು ಮತ್ತು ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದಲೂ ಕೂಡ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಅನ್ನುವಂಥದ್ದು. ನಮ್ಮ SDM ಶಿಕ್ಷಣ ಸಂಸ್ಥೆಗಳು, ಸಹ ಸಂಸ್ಥೆಗಳು, ಬೆಳ್ತಂಗಡಿ ತಾಲೂಕಿನ ಬೇರೆ ಬೇರೆ ಕಾಲೇಜುಗಳು ಹಾಗೂ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಒಳ್ಳೆ ಆಪರ್ಚುನಿಟಿ ಉಂಟು ನಮಗೆ ಇಲ್ಲಿ. 100ಕ್ಕಿಂತ ಜಾಸ್ತಿ ಉಂಟು ಕಂಪೆನಿ. ಒಳ್ಳೆ ಆಪರ್ಚುನಿಟಿ. ಥ್ಯಾಂಕ್ ಯು. ಏನು ಹೆಸರು? ಅನುಶ್ರೀ. ಮತ್ತೊಂದು ಕಂಪನಿ ಸಂದರ್ಶನವನ್ನು ಮಾಡ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. MNC ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ನವರು ಇದೀಗ ಸಂದರ್ಶನದಲ್ಲಿ ತೊಡಗಿಕೊಂಡಿರುವಂಥದ್ದು. ನಿಮ್ಮ ಕಂಪನಿಗೆ ಹೇಗಿದೆ ರೆಸ್ಪಾನ್ಸ್? ಸರ್, ನಮ್ಮ ಕಂಪ್ನಿಗೆ ಈಗೆಲ್ಲ IT ಹುಡುಗರು, ನಮ್ಮದು ಹೋಂಡಾ ಮೋಟರ್ ಸೈಕಲ್ ಆ್ಯಂಡ್ ಸ್ಕೂಟರ್ ಇಂಡಿಯಾ ಪ್ರೈವೇಟ್, ನಮ್ಮದು ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಬ್ಯಾಂಗ್ಳೂರಲ್ಲಿ ಇರೋದು. ಸೊ ನಾವು ತೊಗೋತಾ ಇರೋದು IT ಹುಡುಗರನ್ನ. ಈಗ ಇವ್ರಿಗೆಲ್ಲ ಇನ್ನೂ ರಿಸಲ್ಟ್ ಬರಲಿಕ್ಕಿದೆ. 2-3 ಮಂತ್ಸಲ್ಲಿ ಎಕ್ಸಾಮ್ ಆಗುತ್ತೆ. ಆಫ್ಟರ್ ಎಕ್ಸಾಮ್ ನಾವು ಡೈರೆಕ್ಟ್ ಬಿಫೋರ್ ರಿಸಲ್ಟೇ ನಾವು ಇವ್ರಿಗೆ ಜಾಯಿನ್ ಮಾಡ್ಕೋತೀವಿ. ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಆ್ಯಸ್ ಆಫ್ ನಾವು ಬೈ ಈವ್ನಿಂಗ್ವರೆಗೂ ನೋಡಬೇಕು. ವಾಟ್ ಅಬೌಟ್ ಟುಮಾರೋ ಆಲ್ಸೋ, ನಾಳೆದು ಹೆಂಗಿದೆ ಅನ್ನೋದನ್ನು ನೋಡ್ಬೇಕು ಸರ್. ಓಕೆ ಸರ್, ಈಗ ಒಂದು ನಗರ ಪ್ರದೇಶದಲ್ಲಿರುವಂಥ ಸಂಸ್ಥೆ, ಗ್ರಾಮೀಣ ಪ್ರದೇಶದ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗರು, ಇವರ ಒಂದು ಕಮಿಟ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ? ಹೇಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡುವಾಗ ನಮ್ಮೂರಿನ ಹುಡುಗರ ಕಮಿಟ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ? ಸರ್, ಒಂದೇನೆಂದರೆ ನನಗೆ ಸಿಟಿ ಹಳ್ಳಿ ಎಲ್ಲ ಈಕ್ವಲ್. ನನ್ನ ಪ್ರಕಾರ ಬಂದಾಗ ಕೆಲಸ ಮಾಡಬೇಕಷ್ಟೇ. ಈಗ ನಾವೆಲ್ಲ ಇವ್ರ ಥರ ಬಂದವ್ರೆ. ನಾನು ಎಜುಕೇಷನ್ ಮಾಡಿದಾಗ 97 ನನ್ನ ಡಿಗ್ರಿ ಕಂಪ್ಲೀಟ್ ಆಗಿತ್ತು. 1997 ನಾನು ಹೋಗಿದ್ದು ಆಳ್ವಾಸಲ್ಲಿ. ಇಲ್ಲೇ ಆಳ್ವಾಸಲ್ಲಿ ಓದಿದ್ದು. ನಾನು ಬ್ಯಾಂಗ್ಳೂರು ಪ್ರಾಪರ್. ನಾನು ಬಂದು ಆಳ್ವಾಸಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿ ಅದಾದಮೇಲೆ ನಾನು ಗುಜರಾತ್ ಹೋದೆ. ಇವ್ರಿಗೆ ನಮ್ಮ ಬೆಂಗಳೂರಲ್ಲಿ ಸಿಗ್ತಾ ಇದೆ ಕರ್ನಾಟಕದಲ್ಲಿ. ನಾವು ಗುಜರಾತ್ ಹೋಗಿದ್ವಿ. ನಮಗೆ ಟಿಫನ್ಗೆಲ್ಲ ಅಲ್ಲಿ ಜಿಲೇಬಿ, ಸಮೋಸ, ಕಚೋರಿ ತಿಂತಾ ಇದ್ದವರು. ಇವ್ರಿಗೆ ಆಗಿಲ್ಲ. ಇಲ್ಲಿ ಏನು ತಿಂತಾರೋ ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ ಸಿಗುತ್ತೆ. ಒಂದು ಬಂದು ಸಿಗಲ್ಲ, ಬಿಟ್ಟರೆ ಬಾಕಿ ಎಲ್ಲ ಸಿಗುತ್ತೆ ಅಲ್ಲಿ. ಸೊ ನನ್ನ ಉದ್ದೇಶ ಏನಂದರೆ ಹುಡುಗನಿಗೆ ನಾನು ಕೆಲಸ ಮಾಡಬೇಕು, ನಾನು ಏನಾದ್ರು ಅಚೀವ್ ಮಾಡಬೇಕಂತ ಅವ್ರ ಮೈಂಡಲ್ಲಿ ಇರ್ಬೇಕು ಸರ್. ಸೊ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಸ್ಯಾಲ್ರಿ, ಅವರ ಲೈಫ್, ಕೆರಿಯರ್ ಎಲ್ಲದ್ರ ಬಗ್ಗೆ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಸೊ ಅವ್ರ ಮೈಂಡಲ್ಲಿ ಬರಬೇಕು, ನಾನು ಒಂದು ಫ್ಯೂಚರಲ್ಲಿ ಬೆಳಿಬೇಕು. ಈಗ ನನ್ನ ಉದ್ದೇಶ ಏನಂದರೆ, ಇವತ್ತವರು IT ಮಾಡ್ತಿದ್ರೆ ಅರೌಂಡ್ 2-3 ಮಂತ್ಸಲ್ಲಿ ಎಕ್ಸಾಮ್ ಕಂಪ್ಲೀಟ್ ಆಗಿ ರಿಸಲ್ಟ್ ಬರುತ್ತೆ. ಒನ್ಸ್ ರಿಸಲ್ಟ್ ಬಂದ ಮೇಲೆ ಅವ್ರು ನಮ್ಮೆಲ್ಲ ಬಂದವರು ಅದು ಬೇರೆ ಕಂಪ್ನಿಗೆ ಹೋಗ್ತಾರೋ, ಹೋದಾಗ ಸ್ವಲ್ಪ ಕಷ್ಟಪಟ್ಟು ಎಫರ್ಟ್ ಹಾಕಿದ್ರೆ ಅವರು ಫ್ಯೂಚರಲ್ಲಿ ನಂತರ ಬರ್ತಾರೆ. ನಂತರ ಒಂದು ಪೊಸಿಷನ್ಗೆ ಹೋಗ್ಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ ಸರ್. ಎಸ್, ಅರುಣ್ ಅಂತ ಸರ್. ಅರುಣ್. ಎಸ್, ನೋಡಿ ಎಲ್ಲ ವಿದ್ಯಾರ್ಥಿಗಳು ಇದ್ದಾರೆ ಇಲ್ಲಿ. ಇಡೀ ಕಾರಿಡಾರ್ ಕೂಡ ಉದ್ಯೋಗ ಆಕಾಂಕ್ಷಿಗಳಿಂದ ತುಂಬಿಕೊಂಡಿದೆ ಅನ್ನುವಂಥದ್ದು. ನೋಡಿ ಯಾವ ರೀತಿಯಾಗಿ ಎಲ್ಲರೂ ಕೂಡ ಉದ್ಯೋಗ ಆಕಾಂಕ್ಷಿಗಳು ಬಂದು ಸೇರಿದ್ದಾರೆ ಅನ್ನುವಂಥದ್ದು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಸೇರಿರ್ತಕ್ಕಂಥವ್ರು ಇದ್ದಾರೆ. ಸರ್ ನಮಸ್ತೆ, ಎಲ್ಲಿ ಅವರು? ನಾನು ಮಂಗಳೂರು, ಇಲ್ಲಿ ಒಳಚೆರೆ ಶ್ರೀನಿವಾಸ್ ಕಾಲೇಜು ಒಳಚೆರೆ. ಸ್ಟೂಡೆಂಟ್. ಹಾಂ, ಸ್ಟೂಡೆಂಟ್. ಯಾವ ಕಂಪನಿಗೆ ಇಂಟರ್ವ್ಯೂ ಕೊಡಕ್ಕೆ ಬಂದಿದ್ದೀರಿ? ಇದೆ ಡಿಲೈಟ್ಗೆ ಬಂದಿದೆ. ಡಿಲೈಟ್ ಕನ್ಸಲ್ಟೆನ್ಸಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ನೋಡಿ ಇಲ್ಲಿ ಡಿಲೈಟ್ನವ್ರದ್ದು ಇಂಟರ್ವ್ಯೂ ನಡೀತಾ ಇದೆ. ಡಿಲೈಟ್ನ ಕಂಪನಿಯವರು ಇಂಟರ್ವ್ಯೂವನ್ನು ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಈಗ ಮಂಗಳೂರಿನಿಂದ ಬೇರೆ ಬೇರೆ ಕಡೆಯಿಂದ ಬಂದಿರುವವರಿದ್ದಾರೆ. ಅವ್ರನ್ನೆಲ್ಲರನ್ನು ಕೂಡ ಮಾತನಾಡಿಸುವ. ನೋಡಿ ನಮಸ್ತೆ, ಎಲ್ಲಿಂದ ಬಂದಿರಿ? ಕಾರ್ಕಳ. ಏನು ಹೆಸರು? ಪ್ರಣಮ್ಯ. ಓಕೆ, ಏನು ಹೇಳ್ತೀರಿ, ಹೇಗಿದೆ? ಹಾಂ, ಒಳ್ಳೆಯದು. ಎಷ್ಟು ಕಂಪನಿಗಳಲ್ಲಿ ಸಂದರ್ಶನ? ನಾವು ಈಗ ಬಂದದಷ್ಟೇ. ಫಸ್ಟ್ ಕಂಪನಿ ಇದು. ಓಕೆ, ಎಷ್ಟು ನಿರೀಕ್ಷೆ ಇದೆ? ಸಿಗ್ತದೆ ಅಂತ ಸಿಗ್ತದೆ ಅಂತ. 100% ಶೂರ್. ಓಕೆ, ಥ್ಯಾಂಕ್ ಯು. ಏನು ಹೇಳ್ತೀರಮ್ಮ? ಎಲ್ಲಿಂದ ಬಂದದ್ದು? ನಿಟ್ಟೆಯಿಂದ. ಹೇಗಿದೆ ನಿರೀಕ್ಷೆ? ನಿರೀಕ್ಷೆ ಉಂಟು, ನೋಡ್ಬೇಕೆಂತ ಆಗುತ್ತೆ ಅಂತ. ಎಸ್ ಸರ್, ನೋಡಿ ನಿಟ್ಟೆಯಿಂದ, ಕಾರ್ಕಳದಿಂದ, ಮಂಗಳೂರಿನಿಂದ ನೋಡಿ ಇಲ್ಲೆಲ್ಲ ತಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲ ಲೈನ್ ನಿಂತಿದ್ದಾರೆ. ಎಲ್ಲರೂ ಕೂಡ ವಿನ್ ಮ್ಯಾನ್ ಸಾಫ್ಟ್ವೇರ್ ಇಂಡಿಯಾ LLP ಮ್ಯಾಂಗಳೂರು ಈ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿದ್ದಾರೆ. ವಿನ್ ಮ್ಯಾನ್ ಪ್ರೈವೇಟ್ ಸಾಫ್ಟ್ವೇರ್ ಲಿಮಿಟೆಡ್ ಈ ಒಂದು ಉದ್ಯೋಗ ಮೇಳದ ಬಗ್ಗೆ ವಿನ್ ಮ್ಯಾನ್ ಸಂಸ್ಥೆಯ ಪರವಾಗಿ ಏನು ಹೇಳ್ತೀರಿ? ಹುಡುಗ ತುಂಬ ರೆಸ್ಪಾನ್ಸ್ ಇದೆ. ಮೆಜಾರಿಟಿ 2026 ಪಾಸ್ ಔಟ್ ಸ್ಟೂಡೆಂಟ್ಸ್ ತುಂಬ ಜನ ಬರ್ತಿದ್ದಾರೆ. ಹೈಯೆಸ್ಟ್ SDM ಸ್ಟೂಡೆಂಟ್ಸ್ನವರೇ ಇದ್ದಾರೆ ಈಗ. ಆ್ಯಂಡ್ ನಾವೆಂತ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ನಿರೀಕ್ಷೆ ಇದೆ ಇಲ್ಲಿ. ಸೊ ತುಂಬ ಕ್ಯಾಂಡಿಡೇಟ್ ಸಿಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ ಈಗ. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಅವರಿಗೆ ಒಂದು ಚಿಕ್ಕದಾಗಿ ಎಕ್ಸಾಮ್ ರೀತಿಯಲ್ಲಿ ಕೊಡ್ತಾರೆ. ಅದಾದ ನಂತರ ಅವರನ್ನು ಸಂದರ್ಶನ ಕರೀತಾರೆ.
ಅದಾದ ನಂತರ ಸಂದರ್ಶನ ಪಾಸಾದ ನಂತರ ಅವರಿಗೆ ಉದ್ಯೋಗವನ್ನು ಆಗ್ತದಾ ಇಲ್ಲವಾ ಅನ್ನುವಂಥದ್ದು ಮತ್ತು ತಿಳಿಸ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆಕಾಂಕ್ಷಿಗಳ ತಂಡ ತಾವೀಗ ನೋಡ್ತಾ ಇದ್ದೀರಿ. ಬೇರೆ ಬೇರೆ ಕಾಲೇಜಿನವರು ಇದ್ದಾರೆ. ಸರ್ ನಮಸ್ತೆ, ಎಲ್ಲಿ ಅವರು? ನಾವು ಉಪ್ಪಿನಂಗಡಿಯಿಂದ. ಉಪ್ಪಿನಂಗಡಿಯಿಂದ ಬಂದದ್ದು. ಯಾವ ಕಾಲೇಜು? ಸೇಕ್ರೆಡ್ ಆರ್ಟ್ ಕಾಲೇಜ್ ಮಡಂತ್ಯಾರ್. ಹೇಗಿದೆ ಈ ಉದ್ಯೋಗ ಮೇಳ? ಉದ್ಯೋಗ ಮೇಳ ತುಂಬ ಚೆನ್ನಾಗಿದೆ. ನಾವು ಇಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಜನಗಳನ್ನು ನೋಡುವಾಗ ಇಲ್ಲಿ ಸ್ವಲ್ಪ ಭಯ ಸಹ ಆಗ್ತಿದೆ. ಯಾಕೆ ಭಯ? ಭಯ ಅಂದರೆ ಕಾಂಪಿಟೇಷನ್ ಅಷ್ಟು ಜಾಸ್ತಿ ಇದೆ ಅಂತ, ಜೋರಿದೆ ಅಂತ. ನೀವು ಗೆದ್ದೆ ಗೆಲ್ತೀರಿ ಅಂತ? ಹೌದು. ನೀವು ಎಲ್ಲಿಯವರು? ಸೇಮ್ ಕಾಲೇಜ್ ಸೆಕ್ರೆಡ್ ಆರ್ಟ್. ಹೇಗಿದೆ ಉದ್ಯೋಗ ಮೇಳ? ಒಳ್ಳೆ ಚೆನ್ನಾಗಿದೆ. ಎಸ್, ನಮಸ್ತೆ. ನಮಸ್ಕಾರ. ಹೇಗಿದೆ ಉದ್ಯೋಗ ಮೇಳ? ಚೆನ್ನಾಗಿದೆ. ಯಾವ ಕಂಪನಿಗೆ ಕೊಡ್ತೀರಿ? ನಾ ಈಗ ನೋಡಬೇಕು. ಈಗ ರಿಟರ್ನ್ ಟೆಸ್ಟ್ ಒಂದುಂಟು, ಈಗ ಒಂದು ಅಟೆಂಡ್ ಆಗಿ ಮತ್ತೆ ನೋಡಬೇಕು. ನೋಡಿ, ಇಲ್ಲಿಯೂ ಕೂಡ ಬಹಳಷ್ಟು ಜನ ಕೂತಿದ್ದಾರೆ. ಸರ್ ನಮಸ್ತೆ. ಯಾವ? ನಾವು ಈ ಕಾಲೇಜ್ ಅವರೇ. ಈ ಕಾಲೇಜ್ ಏನು ಹೇಳ್ತೀರಿ? ಚೆನ್ನಾಗಿದೆ, ಉದ್ಯೋಗ ಮೇಳ ಚೆನ್ನಾಗಿ ನಡೀತಿದೆ. ತುಂಬ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಸ್ಟೂಡೆಂಟ್ಸಿಗೆ ಒಳ್ಳೆ ಆಪರ್ಚುನಿಟಿ ಸಿಗ್ತಿದೆ ಅಷ್ಟೇ. ಥ್ಯಾಂಕ್ ಯು. ಎಸ್, ನೋಡಿ ಎಲ್ಲ ಬಂದು ಇಲ್ಲಿ ಸೇರಿರ್ತಕ್ಕಂಥದ್ದು ಬೇರೆ ಬೇರೆ ಕಡೆಯಿಂದ, ಅಂದರೆ ಮಂಗಳೂರು ಇರ್ಬೋದು, ಉಪ್ಪಿನಂಗಡಿ, ಇಲ್ಲಿ ಕಡೆಯಿಂದ GI ಗ್ರೂಪ್ನವರು ಇದೀಗ ಇಲ್ಲಿ ಸಂದರ್ಶನವನ್ನು ಮಾಡ್ತಾ ಇರುವಂಥದ್ದು ನಡೀತಾ ಇದೆ. ಪ್ರತಿಯೊಂದು ಗ್ರೂಪ್ನವರಿಗೂ ಕೂಡ ಬಹಳ ದೊಡ್ಡ ಪ್ರತಿಭಾನ್ವಿತರ ದಂಡು ಇಲ್ಲಿ ಸಿಗ್ತಾ ಇದೆ. ವಿ ಆರ್ ಹೈರಿಂಗ್ ಫ್ರೀ ಕ್ಯಾಬ್ ಜೆಮಿನಿ. ನೋಡಿ, ಅವರು ಹೈರ್ ಮಾಡ್ತಾ ಇದ್ದಾರೆ. ಅವರದ್ದು ಸಂಸ್ಥೆಯವರು ಇದ್ದಾರೆ ಇಲ್ಲಿ ಹೈರ್ ಮಾಡ್ತಾ ಇರೋದ್ರ ಬಗ್ಗೆ, ಮತ್ತು ಸಂಸ್ಥೆಯವರು ಕೂಡ ಬಂದು ಇಲ್ಲಿ ಅವರನ್ನು ಸಂದರ್ಶನ ಮಾಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್, ಹೇಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆ. ಬೆಂಗಳೂರಿಗೆ ಬರಬೇಕು ಅಂತ ಇದ್ದಾರೆ. ಈಗಿನ ಪೀಕ ಈಗ ಕೆಲಸಗಳೆಲ್ಲೂ ಇಲ್ಲ. ಆದರೂ ಇವರು ಮನಸ್ಸು ಮಾಡಿ ಬೆಂಗಳೂರಿಗೆ ಬರಬೇಕು ಅಂತ ಇದ್ದಾರೆ. ಈಗ ನಿಮಗೂ ಗೊತ್ತು, ಮೊನ್ನೆ ಹೊರಕಾಲಲ್ಲಿ 30,000 ಜನನ ತೆಗ್ದವ್ರೆ. ಅದಕ್ಕೂ ಇವ್ರಿಗೆ IT ಜಾಬ್ ಬೇಡ, ನಾನ್ IT ಜಾಬ್ ಬೇಕು. ನಾನ್ IT ಜಾಬಲ್ಲಿ ಒಂದು ಸ್ವಲ್ಪ ಜಾಬ್ ಸೆಕ್ಯೂರಿಟಿ ಇದೆ ಅಂತ ಅವರು ಯೋಚನೆ ಮಾಡಿ ಇವ್ರದ್ದೆಲ್ಲ BCA BSc ಕಂಪ್ಯೂಟರ್ ಸೈನ್ಸ್ ಆಗಿದೆ. ಆದರೂ ನಮಗೆ IT ಜಾಬ್ ಬೇಡ, ನಾನ್ IT ಜಾಬ್ ಬೇಕು. ಬೇಕಾದರೆ ಈ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆಮೇಲೆ ಇವರು IT ಗೆ ಜಂಪ್ ಆಗ್ಬೋದು. ಅದಕ್ಕೆ ಇವರ ಆರಾಮಾಗಿ ಫಸ್ಟ್ ಒಂದು ವರ್ಷ ತೊಗೊಳ್ಳಿ, ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳಿ. ಏನು ಹೇಳ್ತೀರಮ್ಮ? ಸರ್, ಹೇಗಾಗ್ತದೆ? ಇವಾಗಷ್ಟೇ ಬಂದಿದ್ದೀನಿ ಸರ್ ಇಂಟರ್ವ್ಯೂ. ನೋಡಿ, ಇಲ್ಲಿ ಇನ್ನೊಂದು ಕಂಪನಿಗೂ ಕೂಡ ಇಲ್ಲಿ ಬಂದು ಎಲ್ಲರೂ ಕೂಡ ಈ ಒಂದು ಕಂಪನಿಯಲ್ಲಿ ಸೆಲೆಕ್ಷನ್ಗಾಗಿ ಕಾಯ್ತಾ ಇರುವಂಥದ್ದು ಮತ್ತು ಅಲ್ಲಿ ಇಂಟರ್ವ್ಯೂಗಾಗಿ ಕಾಯ್ತಾ ಇರುವಂಥದ್ದು ಇದೆ. ಜಾಬ್ ಪ್ಲಸ್ ಸಂಸ್ಥೆಯವರು ಅಲ್ಲಿ ಇಂಟರ್ವ್ಯೂವನ್ನು ನಡೆಸ್ತಾ ಇದ್ದಾರೆ. ನೋಡಿ, ನಿಮಗೆ ಒಂದು ಜಾಬ್ ಪ್ಲಸ್ನ ಒಂದು ಒಬ್ಬರು ಇಂಟರ್ವ್ಯೂ ಮಾಡ್ತಾಯಿದ್ದಾರೆ. ಮತ್ತೊಂದು ಕಡೆ ಇನ್ನೊಬ್ಬರು ತಮ್ಮ ಇಂಟರ್ವ್ಯೂ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀವಿ. As of now, I've heard that aviation, so they say that time management is a bit difficult. So, we are from Avanso company from Calicut, Kerala, and this is also job fair. We are conducting job fair, and we will be providing some kind of interview, and we will be taking the students for the company, airline, airport, aviation, hospitality, tourism sectors, and we'll be giving all the support for getting placed in the segments also. Okay. What you say about this local talents? Just great people, and they are very skilled people, and they are talking to about this college also. They are telling like that they are working for many studying for 3 years degree in this same college, and they are very impressed about the college also. And they said me the word used like that, no, it's a heaven like anything. Yeah. ಏಪ್ರಿಲ್ 6 ಅಂದರೆ ಇವತ್ತು ಮತ್ತು ಏಪ್ರಿಲ್ 7ರಂದು ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ. ಇವತ್ತು ಈಗಾಗಲೇ SDM ಕಾಲೇಜಿನಲ್ಲಿ 3,000ಕ್ಕೂ ಅಧಿಕ ಜನ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಂತ ಇವತ್ತು ಏಪ್ರಿಲ್ 6, ಏಪ್ರಿಲ್ 7ನೇ ತಾರೀಕು
ಬಂದು ರಿಜಿಸ್ಟ್ರೇಷನ್ ಮಾಡಿಸಬಹುದಾ ಅಂತ ಹೇಳೋರಿಗೆ 100ಕ್ಕೆ 100 ಅವಕಾಶ ಇದೆ. ನಾಳೆ ಬೆಳಗ್ಗೆಯೂ ಕೂಡ ಇಲ್ಲಿಗೆ ಬಂದು ರಿಜಿಸ್ಟ್ರೇಷನನ್ನು ಮಾಡಿಸಿ ಈ ಜಾಬ್ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ಬೋದು. ನಿಮ್ಮ ಕನಸಿನ ಉದ್ಯೋಗವನ್ನು ಪಡೆಯೋದಕ್ಕೆ ಇದು ಸೂಕ್ತ ಸಮಯ. ಯಾಕೆಂತಂದರೆ ಒಂದಲ್ಲ ಎರಡಲ್ಲ 116ಕ್ಕೂ ಹೆಚ್ಚು ಕಂಪನಿಗಳು ಇಲ್ಲಿಗೆ ಬಂದಿವೆ. ನಿಮಗೆ ಯಾವ ಕಂಪನಿಗೂ ಬೇಕಾದರೂ ಸಂದರ್ಶನವನ್ನು ಕೊಡ್ಬೋದು. ಒಂದಷ್ಟು ನಿಮಗೆ ಆಪ್ಷನ್ ಕೂಡ ಸಿಗುತ್ತೆ. ಅಂದರೆ 3-4 ಕಂಪನಿಗಳಿಗೆ ಸಂದರ್ಶನವನ್ನು ಕೊಟ್ಟಾಗ ನಿಮ್ಮಲ್ಲೂ ಕೂಡ ಒಂದಷ್ಟು ಆಪ್ಷನ್ಗಳು ಕೂಡ ಸಿಗುತ್ತೆ. ಇಂತಹ ಅವಕಾಶವನ್ನು ಬಳಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ತಾ ಇಂತಹ ಬೃಹತ್ ಉದ್ಯೋಗ ಮೇಳ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಯಾರ್ಯಾರಿಗೆ ಅವಕಾಶಗಳು ಬೇಕೋ, ಯಾರ್ಯಾರು ಉದ್ಯೋಗವನ್ನು ಬಯಸ್ತಾ ಇದ್ದಾರೋ ಅವರಿಗೆ ಅತ್ಯುತ್ತಮವಾದಂತಹ ಒಂದು ಜಾಬ್ ಮೇಳ ಇದು ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ. ಪ್ರಸಾದ್ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.